ಓಂ ಶ್ರೀ ಗುರು ಅಕ್ಕ ಮಹಾದೇವಿ ಲಿಂಗಾಯ ನಮಃ. ಅಕ್ಕ ಮಹಾದೇವಿಯವರ ವಚನ. ಅಯ್ಯ ನೀನೆನ್ನ ಮೊರೆಯನಾಲಿಸಿದಡೆ ಆಲಿಸು, ಆಲಿಸದಿರ್ದಡೆ ಮಾಡು. ಅಯ್ಯ ನೀನೆನ್ನ ದುಃಖವ ನೋಡಿದಡೆ ನೋಡು, ನೋಡದಿರ್ದಡೆ ಮಾಡು. ಎನಗಿದು ವಿಧಿಯೇ ನೀನೊಲ್ಲದಡೆ ನೊಲಿಸುವ ಪರಿ ಎಂತಯ್ಯ. ಮನವೆಳೆಸಿ ಮಾರು ಹೋಗಿ ಮೊರಹೊಕ್ಕಡೆ ಕಾಂಬ ಪರಿ ಎಂತಯ್ಯ ಚೆನ್ನ ಮಲ್ಲಿಕಾರ್ಜುನ. ಪದಗಳ ಅರ್ಥ: ಮಾಡು, ಬಿಡು, ವಿಧಿ, ಕರ್ಮ, ಪ್ರಾರಬ್ಧ, ಎಳಸಿ, ಇಚ್ಛಿಸಿ. ವಚನದ ಅರ್ಥ: ಅಯ್ಯ ನೀನೆನ್ನ ಮೊರೆಯನಾಲಿಸಿದರೆ ಆಲಿಸು, ಆಲಿಸದಿದ್ದರೆ ಮಾಡು. ಅಯ್ಯ ಪರಮಾತ್ಮನೇ, ನೀನು ಪ್ರಾರ್ಥನೆಯನ್ನು ಕೇಳುವೆಯೋ ಬಿಡುವೆಯೋ ತಿಳಿಯೆ. ಅಯ್ಯ ನೀನೆನ್ನ ದುಃಖವನ್ನು ನೋಡಿದರೆ ನೋಡು, ನೋಡದಿದ್ದರೆ ಮಾಡು. ನೀನು ನನ್ನ ದುಃಖವನ್ನು ಗಮನಿಸುವೆಯೋ ಬಿಡುವೆಯೋ ಎನಗಿದು ವಿಧಿಯೇ ನೀನೊಲ್ಲದಡೆ ನೊಲಿಸುವ ಪರಿ ಎಂತಯ್ಯ. ನನಗಿದೇನು ವಿಧಿ ಪ್ರಾರಬ್ಧವೇ, ನೀನು ನನ್ನನ್ನು ಒಲ್ಲದಿದ್ದರೆ ನಾನು ನಿನ್ನನ್ನು ಒಲಿಸುವ ದಾರಿಯಾದರೂ ಯಾವುದು. ಮನವೆಳೆಸಿ ಮಾರು ಹೋಗಿ ಮರ ಒಕ್ಕಡೆ ಕಾಂಬ ಪರಿ ಎಂತಯ್ಯ. ನಾನು ನಿನಗೆ ಇಷ್ಟಪಟ್ಟು ಮಾರು ಹೋಗಿದ್ದೇನೆ, ನಿನ್ನನ್ನು ಕಾಣುವ ದಾರಿಯಾದರೂ ಯಾವುದು. ಸತ್ಯ ವಿಚಾರಗಳನ್ನು ಖಚಿತವಾಗಿ ತಿಳಿಸಿಕೊಡದಿರುವಾಗ ಭಕ್ತಿಯು ತಲುಪುವ ನೆಲೆಗಳು ಅನಂತ ಆಯಾಮಗಳನ್ನು ಪಡೆಯುತ್ತವೆ ಎಂಬುದಕ್ಕೆ ಅಕ್ಕನವರ ಬದುಕು ಒಂದು ಉದಾಹರಣೆಯಾಗಿದೆ. ಪುರಾಣಗಳು ಕಥೆಗಳನ್ನೇ ದಿಟವೆಂದು ವೈಭೀಕರಿಸಿ ಉತ್ಪ್ರೇಕ್ಷಿಸಿ ಕತೆ ಕಟ್ಟಿದವು. ಇಂಥ ಕಥೆಗಳು ಮುಗ್ಧರ ಮೇಲೆ ಅಪಾರ ಪ್ರಭಾವ ಬೀರಿದವು. ವಾಸ್ತವದಲ್ಲಿ ಅದನ್ನು ನಿಜವೆಂದು ಪಡೆಯಲು ಹೋದಾಗ ಅಪಾರ ಆಘಾತವು, ವಿಷಣ್ಣತೆ, ನಿರಾಸೆಗಳು ಉಂಟಾಗುತ್ತವೆ. ಇಂಥ ಭಕ್ತಿಯ ಆರಂಭದ ಈ ವಚನ ಪ್ರಣಯಿಗಳು ನಲ್ಲ ನಲ್ಲೆಯರ ವಿಚಾರ, ನೋಟ, ನಡೆ, ನುಡಿ ಇವುಗಳನ್ನೇ ಕಾಣಲು ಮತ್ತೆ ಮತ್ತೆ ಬಯಸುತ್ತಾರೆ. ಇಲ್ಲಿ ಅಕ್ಕಮಹಾದೇವಿಯವರು ಒಬ್ಬ ಸಾಮಾನ್ಯ ಮನುಷ್ಯನ ಒಲಿಮೆಯನ್ನು ಬಯಸಲಿಲ್ಲ. ಮಹಾರಾಜ ಬಂದರೂ ಬೇಡ, ಅವರು ಪರಮಾತ್ಮನೇ ಬೇಕು ಎಂದು ಇಷ್ಟಪಟ್ಟರು. ಆ ಭಕ್ತಿಯನ್ನೇ ಅವರು ನಡೆಸಿದರು. ಪರಮಾತ್ಮನದೇ ವಿಚಾರಗಳನ್ನು ಮತ್ತೆ ಮತ್ತೆ ಬಯಸುತ್ತಾರೆ. ಇಲ್ಲಿ ಭಕ್ತಿ ಪ್ರೀತಿ ವಿಕಲಾವಸ್ಥೆಯ ಹಂತ ತಲುಪಿದೆ. ಅಯ್ಯ ನಲ್ಲನೆ, ನನ್ನ ಒಲಿಮೆಯ ನುಡಿಯನ್ನು ಕೇಳು, ನೀನು ಕೇಳು ಬಿಡು. ನೀನು ನನ್ನ ದುಃಖವನ್ನು ನೋಡು ಬಿಡು. ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ನನಗಿದು ಯಾವ ವಿಧಿ. ನೀನು ನನ್ನನ್ನು ಒಲ್ಲದಿದ್ದರೆ ನಾನು ನಿನ್ನನ್ನು ಒಲಿಸುವ ದಾರಿ ಯಾವುದು. ನಾನು ಇಚ್ಛೆ ಪಟ್ಟಿದ್ದೇನೆ, ಮೊರೆ ಹೊಕ್ಕಿದ್ದೇನೆ, ಪ್ರಾರ್ಥಿಸಿದ್ದೇನೆ. ನೀನು ನನ್ನನ್ನು ಸ್ವೀಕರಿಸುವ ದಾರಿಯಾದರೂ ಯಾವುದು. ಇದು ಅವರ ಚಿಂತೆ.